ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಅಡುಗೆ ಅಂತ ಹೇಳಿದ ತಕ್ಷಣ ನಿಮ್ಗೆ ಗೊತ್ತೇ ಇರುತ್ತೆ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ರುಚಿಗೆ ತಕ್ಕಂತೆ ಶುಭ್ರವಾಗಿರಬೇಕು, ಚೆನ್ನಾಗಿರಬೇಕು. ಆ್ಯಂಡ್ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಅಂತ ಯಾವಾಗಲೂ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೇವೆ. ಸೊ ವೆಲ್ಕಮ್ ಟು ಇವತ್ತಿನ ಎಪಿಸೋಡ್. ನೀವು ನೋಡ್ತಾ ಇದ್ದೀರಾ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಕಾಮತ್ ಟೀ, ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಆ್ಯಂಡ್ ಲಲಿತಾ ಜ್ಯುವೆಲ್ಲರ್ಸ್ ಮ್ಯಾಂಗಲೂರ್. ಸೊ ನಮ್ಮ ಎಲ್ಲ ಸ್ಪಾನ್ಸರ್ಸ್ನವರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ವೀಕ್ಷಕರೇ, ಅಡುಗೆ ಬಂದ ತಕ್ಷಣ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಹೊಸಬ್ರ ಅಂತ ಅಲ್ಲ, ಆದರೆ ಎಲ್ಲರ ಕೈ ರುಚಿ ಚೆನ್ನಾಗಿರಬೇಕು ಅಂತ ಹೇಳಿ. ಬಟ್ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಕೈ ರುಚಿಯನ್ನು ತೋರಿಸಲಿಕ್ಕೆ ಒಂದು ಪುಟಾಣಿ ಹುಡುಗ ಬಂದಿದ್ದಾನೆ. ಸೊ ಕೈ ರುಚಿಯನ್ನು ನಾನು ಕೂಡ ಮಾಡಿ ತೋರಿಸ್ತೇನೆ ಅಂತ ನನ್ಗೆ ಹೇಳಿದ್ದಾನೆ. ಸೊ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವನ ಹೆಸರು ಬಂದ್ಬಿಟ್ಟು 7th ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತಾ ಇರೋದು, ಬಟ್ ಕಿಚನ್ ಅಲ್ಲಿ ಎಷ್ಟು ಎಕ್ಸ್ಪರ್ಟ್ ಇದ್ದಾನಂತ ನನಗೂ ನೋಡ್ಲಿಕ್ಕಿದೆ. ಸೊ ಶರಣ್ ಅಂತ ಹೇಳಿ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಲೋ ಶರಣ್. ಹಲೋ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. 7th ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತಾ ಇದೆಯಾ ಅಂತ ಗೊತ್ತಾಯ್ತು. ಸೊ ಯಾವ ಸ್ಕೂಲಲ್ಲಿ ಕಲಿತಾ ಇರೋದು? ಕೆನರಾದಲ್ಲಿ ಕಲಿತಾ ಇರೋದು. ಸೊ ಸ್ಕೂಲ್ ಸ್ಟಾರ್ಟ್ ಆಯ್ತಾ? ಸ್ಟಾರ್ಟ್ ಆಗಿದೆ. ಸೊ ಈ ಕಿಚನ್ ಅಲ್ಲಿ ಅಡುಗೆ ಮಾಡಬೇಕು ಅಂತ ಹೇಳಿ ಯಾಕೆ ಇಂಟ್ರೆಸ್ಟ್ ಬಂತು? ಲಾಕ್ಡೌನ್ ಟೈಮಲ್ಲಿ ಒಂದು ಹಾಬಿ ಟೈಪ್. ಲಾಕ್ಡೌನ್ ಟೈಮಲ್ಲಿ ಕಲ್ತದ್ದಾ? ಯಾರು ಕಲಿಸ್ಕೊಡ್ತಾ ಇದ್ರು? ಅಜ್ಜಿ ಹೇಳಿಕೊಡ್ತಾ ಇದ್ರು. ಫೋನ್ ಇಲ್ಲದಿದ್ರೆ ಫೋನ್. ವಾವ್. ಈಗ ಜಾಸ್ತಿ ಅಜ್ಜಿಯಿಂದ ಕಲ್ತ್ರ ಅಥವಾ ಫೋನಿಂದ ಕಲ್ತ್ರ? ಫೋನಿಂದ. ಯಾಕೆ ಅಜ್ಜಿ ಜಾಸ್ತಿ ಹೇಳ್ಕೊಡ್ಲಿಲ್ವಾ? ಬಿಸಿ ಇರ್ತಾರೆ. ಅಜ್ಜಿ ಬಿಸಿ ಇದ್ರಾ? ಓಕೆ. ಏನೆಲ್ಲ ಹೇಳ್ಕೊಟ್ಟಿದ್ದಾರೆ? ಈಗದ್ದು ಫುಡ್ ಹೇಳ್ಕೊಟ್ಟಿದ್ದಾರಾ, ಮೊದ್ಲಿದ್ದು ಓಲ್ಡ್ ಫುಡ್ ಹೇಳ್ಕೊಟ್ಟಿದ್ದಾರಾ, ಹೇಗೆ? ಈಗದ್ದೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಈಗ ಅಡುಗೆ ಅಂತ ಹೇಳೋದು ಹಾಬಿ ಆಗಿ ಬಂದಿದೆ. ಸೊ ಇಂಟ್ರೆಸ್ಟ್ ಇದೆ ಅಡುಗೆಯಲ್ಲಿ. ಓಕೆ. ಸೊ ನಾನಂತೂ ನಮ್ಮ ರುಚಿಯಲ್ಲಿ ಕೆಲವೊಂದು ಅಡುಗೆಗಳನ್ನು ಕಲ್ತಿದ್ದೇನೆ, ಬಟ್ ಗೊತ್ತಿಲ್ಲ ನೀನು ಎಷ್ಟು ಅಡುಗೆ ಮಾಡ್ತೀಯ ಅಂತ ಹೇಳಿ. ಬಟ್ ನಿನ್ನಿಂದ ಸ್ವಲ್ಪ ಕಲಿವ. ಓಕೆ. ಏನು ಅಡುಗೆ ಹೇಳ್ಕೊಡ್ತಾ ಇದ್ದೀನಿ? ಪ್ರಾನ್ಸ್ ಚಿಲ್ಲಿ. ಓಕೆ. ಮತ್ತೆ ಇನ್ಸ್ಟೆಂಟ್ ಪಡ್ಡು. ಹಾಗಂತ ಹೇಳಿದ್ರೆ ರವಾದ್ರಲ್ಲಿ ಮಾಡೋದಾ? ಓಕೆ, ಫೈನ್. ಸೊ ನಮ್ಮ ಕಿಚನ್ ವೆಯ್ಟ್ ಮಾಡ್ತಾ ಇದೆ. ಸೊ ಹೋಗುವ ಅಲ್ವಾ ಕಿಚನ್ಗೆ? ಎಸ್ ಶರಣ್. ಸೊ ಫಸ್ಟ್ ಆಗಲೇ ಹೇಳಿದೆ, ನೀನು ಪ್ರಾನ್ಸ್ ಯೂಸ್ ಮಾಡಿಕೊಂಡು ಚಿಲ್ಲಿ ಅಲ್ವಾ? ಫಸ್ಟ್ ಆಫ್ ಆಲ್ ಪ್ರಾನ್ಸ್ ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟ. ನಿಂಗೆ ಇಷ್ಟನಾ? ಅದಕ್ಕೆ ನೀನು ಮನೇಲಿ ಟ್ರೈ ಮಾಡಿದೆ? ಇದನ್ನು ಮಾಡಿದೆ. ಹೇಗಾಗಿತ್ತು ಟೇಸ್ಟ್ ಎಲ್ಲ? ಚೆನ್ನಾಗಾಗಿತ್ತಾ? ಓಕೆ, ಸ್ಟಾರ್ಟ್ ಮಾಡುವಾಗಾದ್ರೆ ಏನು ಮಾಡೋದು ಫಸ್ಟ್ ಆಗಿದ್ರೆ? ಓಕೆ. ಸೊ ಇವತ್ತು ನೀನು ಇಬ್ರು ಸೇರ್ಕೊಂಡು ಯಾವ ರೀತಿ ಎಲ್ಲ ಅಡುಗೆ ಆಗುತ್ತೆ ನೋಡುವ ಅಲ್ವಾ? ಪ್ರಾನ್ಸ್ ಚಿಲ್ಲಿ ನಂಗೆ ಮಾಡ್ಲಿಕ್ಕೆ ಬರಲ್ಲ, ನಂಗೆ ತಿಂದು ಗೊತ್ತಿದೆ. ಓಕೆ. ಎಸ್. ಓಕೆ, ಬ್ಯಾನಲ್ಲಿ ಇಟ್ಟಾಯ್ತು. ಆಯಿಲ್ ಹಾಕಬೇಕಾ? ಓಕೆ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಬೆಸ್ಟ್ ಆಯಿಲ್. ಇದರಲ್ಲಿ ಕೊಲೆಸ್ಟ್ರಾಲ್ ಬರಲ್ಲ ಅಥವಾ ವಿಟಮಿನ್ ಅದೆಲ್ಲವೂ ಒಳ್ಳೆ ಚೆನ್ನಾಗಿದೆ ಇದರಲ್ಲಿ. ಸಾಕಷ್ಟು? ಇನ್ನು ಬೇಕಾ? ಸಾಕಲ್ಲ? ಓಕೆ. ಸೊ ಆಯಿಲ್ ಬಿಸಿ ಆಗಲಿ ಅಲ್ವಾ? ಓಕೆ. ಸೊ ಇದು ಪ್ರಾನ್ಸ್ ಚಿಲ್ಲಿ ಹೇಗೆ ಕಲಿತೆ ನೀನು? ಮೊಬೈಲಲ್ಲ ಅಜ್ಜಿ ಹೇಳ್ಕೊಟ್ರಾ? ಅಜ್ಜಿಯೇ ಹೇಳ್ಕೊಟ್ರು. ಓಕೆ. ಸೊ ಎಷ್ಟು ಸಲ ಟ್ರೈ ಮಾಡಿದೆ? ಯಾಕಂತ ಹೇಳಿದ್ರೆ ಈಗ ನೀನು ತುಂಬ ಸಣ್ಣ ಇದ್ದಿ, ಅಡುಗೆ ಮಾಡುವಾಗ ಏನಾದರೂ ಸ್ವಲ್ಪ ಫ್ಲಾಪ್ ಅಂತ ಆಗಿದೆ ಅಥವಾ ಹಾಳಾಗಿದೆ, ವೇಸ್ಟ್ ಆಗಿದೆ ಅಂತ ಏನಾದರೂ ಆಗಿದೆಯಾ? ಇಲ್ಲ, ಆಗಿಲ್ಲ. ಓಕೆ. ಈರುಳ್ಳಿ ಹಾಕ್ಲಿಕ್ಕಾ ಫಸ್ಟ್? ತಗೋ. ಸ್ವಲ್ಪ ಫ್ರೈ ಆಗಲಿಯಾ? ಓಕೆ. ಈಗ ಇವತ್ತು ಕಿಚನಲ್ಲಿ ನೀನು ಟೀಚರ್, ನಾನು ಸ್ಟೂಡೆಂಟ್. ನಂಗೆ ಹೇಳ್ಕೊಡ್ಬೇಕು ಯಾವ ರೀತಿ ಎಲ್ಲ ಇದು ಅಡುಗೆ ಆಗುತ್ತೆ ಅಂತ ಹೇಳಿ, ಆಯ್ತಾ? ಸ್ವಲ್ಪ ಗಾರ್ಲಿಕ್. ಓಕೆ. ಬೆಳ್ಳುಳ್ಳಿ,
ಜಿಂಜರ್. ಶುಂಠಿ. ಸೊ ಮನೇಲಿ ಹಾಗಾದ್ರೆ ಅಡುಗೆ ಮಾಡುವಾಗ ಅಮ್ಮನಿಗೆಲ್ಲ ಹೆಲ್ಪ್ ಮಾಡ್ತೀಯಾ? ಹಾಂ. ಮಾಡ್ತಿ. ಯಾವ್ದು ಅಮ್ಮನ ಅಡುಗೆ ಅಂತ ಹೇಳಿದ್ರೆ ಯಾವ್ದು ಇಷ್ಟ ತುಂಬಾ? ಫೇವ್ರೆಟ್ ಬಿರಿಯಾನಿ. ಓ ವೆರಿ ನೈಸ್. ಬಿರಿಯಾನಿ ಅಂತ ಹೇಳಿದ್ರೆ ಇಷ್ಟನಾ ಅಮ್ಮ ಮಾಡಿದ್ದು? ನೀ ಮಾಡ್ಲಿಕ್ಕೆ ಟ್ರೈ ಮಾಡಿದ್ಯಾ ಬಿರಿಯಾನಿ? ಮಾಡಿದ್ಯಾ? ವೆರಿ ನೈಸ್. ಓ ಜಾಸ್ತಿಯಾಗಿ ಲಾಕ್ಡೌನ್ ಅಲ್ಲಿ ಎಲ್ಲರೂ ಆಟ ಆಡೋದ್ರಲ್ಲೇ ಟೈಮ್ ಕಳೆದಿದ್ರೆ ನೀನು ಅನ್ನಿಸುತ್ತೆ ಕಿಚನ್ ಅಲ್ಲೇ ಟೈಮ್ ಕಳೆದಿದ್ಯಾ ಅಂತ ಅಲ್ವಾ? ಇದು ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್ ಹಾಕ್ಲಿಕ್ಕಾ? ಓಕೆ. ಸೊ ಯಾವತ್ತಾದ್ರೂ ನಿನ್ನ ಮನೆ ಹತ್ರ ಇರುವಂತಹ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಸೇರಿ ಅಡಿಗೆ ಮನೇಲಿ ಏನಾದ್ರೂ ಅಡಿಗೆ ಮಾಡಿದೀರಾ? ಮಾಡಿದಿ. ಏನ್ ಮಾಡಿದ್ದಿ? ಪಾಸ್ತಾ. ಪಾಸ್ತಾ. ವಾವ್ ವೆರಿ ನೈಸ್. ಪಾಸ್ತಾ ಎಲ್ಲ ಮಾಡಿದ್ವಿ. ಸೊ ನೀವೇ ತಿನ್ಕೊಂಡದ್ದು? ಅಮ್ಮನಿಗೆ ಗೊತ್ತಿತ್ತ ನೀವು ಅಡಿಗೆ ಮಾಡ್ತಾ ಇದ್ದೀರಾ ಅಂತೆಲ್ಲ ಹೇಳಿ? ಗೊತ್ತಿತ್ತು. ಏನು ಬೈಯುವುದಿಲ್ವಾ ಅಮ್ಮ? ಯಾಕಂದ್ರೆ ಕಿಚನ್ ಅಲ್ಲಿ ಎಲ್ಲ ಹಾಳು ಮಾಡ್ತಾರೆ, ಎಲ್ಲ ಗಲೀಜಾಗತ್ತೆ ಹಾಗೆಲ್ಲ ಅಂತ ಹೇಳಿ ಬೈತಾರ? ಏನ್ ಹೇಳ್ತಾರೆ ಅಮ್ಮ? ಕ್ಲೀನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕ್ಲೀನ್ ಮಾಡ್ಲಿ ಅಂದ್ರೆ ತಿಂದು ಮತ್ತೆ ಹೋಗುದೆ ಸೀದಾ ಆಗ್ಬಿಟ್ಟು? ಹಾಂ. ಹೌದಾ? ಓಕೆ. ಆಗ ಅಮ್ಮ ಹೇಳ್ತಾ ಇದಾರೆ ಕ್ಲೀನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಟೊಮೆಟೊ. ಓಕೆ. ಟೊಮ್ಯಾಟೊ ಹಾಕ್ಲಿಕ್ಕಾ? ಸೊ ನೆಕ್ಸ್ಟ್ ಟೈಮ್ ಅಡಿಗೆ ಮಾಡುವಾಗ ಮನೇಲಿ ಕಿಚನ್ ಅಲ್ಲಿ ಎಲ್ಲ ಏನಾದರೂ ಗಲೀಜ್ ಆದ್ರೆ ನೀವೇ ಫ್ರೆಂಡ್ಸ್ ಹೇಳ್ಕೊಂಡು ಕ್ಲೀನ್ ಮಾಡಿ. ಬಟ್ ಕ್ಲೀನ್ ಮಾಡ್ಲಿಕ್ಕೆ ಒಂದು ಪ್ರಾಡಕ್ಟ್ ಇದೆ, ಏನು ಗೊತ್ತುಂಟಾ? ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಅಂತ ಇದೆ. ಸೊ ನಿಮ್ಗೆ ಈಸಿ ಆಗುತ್ತೆ ಅದು ಕ್ಲೀನ್ ಮಾಡ್ಲಿಕ್ಕೆ, ಎಲ್ಲ ಕಡೆಗೂ ಕ್ಲೀನ್ ಮಾಡ್ಬೋದು ಅದು. ಓಕೆ. ಆಗ ಅಮ್ಮ ಬಂದ ತಕ್ಷಣ ಏನು ಇಷ್ಟು ಚೆನ್ನಾಗಿ ನೀಟ್ ಇಟ್ಟಿದ್ದಾರೆ ಅಂತ ಕೇಳ್ತಾರಲ್ವಾ? ಸೊ ಶಿ ಮೈಟ್ ಬಿ ಹ್ಯಾಪಿ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಸೊ ಇದೆಲ್ಲ ನಿಮ್ಮದೇ ಸ್ಪೂನ ಎಲ್ಲ? ಇದೆಲ್ಲ ಚೆನ್ನಾಗಿದೆ ಸ್ಪೂನ್ಸ್ಗಳೆಲ್ಲ, ಹೊಸ ಸ್ಪೂನ್ಸ್ಗಳು. ಸೊ ಅದು ಯಾಕೆ ಇದು ಅಂದರೆ ಇದರಲ್ಲಿ ಏನು ಚೇಂಜಸ್ ಇದೆ? ತುಂಬ ಸ್ಪೂನ್ಸ್ಗಳೆಲ್ಲ ಇದೆ ಇಲ್ಲಿ. ಇದೆಲ್ಲ ನೀನೇ ತಗೊಂಡು ಬಂದ್ರೆ ನಿಂದೆ ಅಡಿಗೆದೆಲ್ಲ ಟೂಲ್ಸ್ ಇದು? ಓ ಇದು ಯಾಕೆ ಎಂತ ಏನು ಇದ್ರದ್ದೆಲ್ಲ ವಿಷಯ ಅಂತ ಇದ್ರದ್ದು? ಓ ಇದು ಅರ್ಧ ಟೇಬಲ್ ಸ್ಪೂನು, ಇದರಲ್ಲಿ ಅರ್ಧ ಹಾಕೋದಾದ್ರೆ ಇದು 1 ಟೇಬಲ್ ಸ್ಪೂನು. ಓಕೆ. ಆ್ಯಂಡ್ ಇದು ಕೂಡ 1 ಟೇಬಲ್ ಸ್ಪೂನ್. ವೆರಿ. ಇದೆಲ್ಲ ಯಾರು ಅಮ್ಮ ಪರ್ಚೇಸ್ ಮಾಡಿ ಕೊಟ್ಟದು? ನೀವೇ ಪರ್ಚೇಸ್ ಮಾಡಿದ್ದು? ವೆರಿ ಗುಡ್. ವಾವ್. ಹಾಗಾದ್ರೆ ಶೆಫ್ ಆಗೋದಂತ ಡ್ರೀಮ್ ಇದೆಯಾ? ವಾಟ್ ಇಸ್ ಯುವರ್ ಡ್ರೀಮ್? ಶೆಫ್ ಆಗುದೆ. ಓಕೆ. ಹಾಗಾದ್ರೆ ಛೋಟಾ ಶೆಫ್ ರೆಡಿ ಆಗ್ತಾ ಇದ್ದಾರೆ. ಸೊ ಅವರೆಲ್ಲ ಇದಕ್ಕೆ ಬೇಕಾದ ಟೂಲ್ಸ್ ಎಲ್ಲ ರೆಡಿ ಇಟ್ಕೊಂಡಿದ್ದಾನೆ. ಚಿಲ್ಲಿ ಪೌಡರ್ ಬೇಕಾ? ಸೊ ಇದು ಬಂದ್ಬಿಟ್ಟು ಅರುಣಾ ಮಸಾಲ, ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲ. ಸೊ ದಿಢೀರ್ ಏನಾದರೂ ಫುಡ್ ಮಾಡಬೇಕಾದ್ರೆ ನಿಮ್ಮ ಮನೇಲಿ ಫ್ರೆಂಡ್ಸ್ ಯಾರಾದರೂ ಬಂದರೆ ಏನಾದರೂ ಮಾಡಬೇಕಂತ ಇದ್ರೆ ಇದು ರೆಡಿ ಇದ್ರೆ ಫಾಸ್ಟ್ ಆಗುತ್ತೆ ಫುಡ್. ಟರ್ಮರಿಕ್ ಪೌಡರ್ ಬೇಕಾ? ಸೊ ಇದು ಕೂಡ ಅರುಣಾದವರ ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಹಳದಿ ಹುಡಿ. ಬೇರೆ ಅಷ್ಟೇನಾ? ಹುಡಿಗಳಿಷ್ಟೇ, ಎರಡೇ ಹಾಕ್ಲಿಕ್ಕೆ, ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಪೌಡರ್. ಓಕೆ. ಪ್ರಾನ್ಸ್ ಹಾಕ್ಲಿಕ್ಕೆ ಈಗ. ಓಕೆ. ಸೊ ಇದೆಲ್ಲ ಮಸಾಲ ರೆಡಿ ಆದ ತಕ್ಷಣ ಪ್ರಾನ್ಸ್ ಹಾಕಿ ಬಿಡ್ಲಿಕ್ಕೆ. ಓಕೆ. ಸ್ವಲ್ಪ ನೀರು ಹಾಕಬೇಕಾ? ಹಾಕ್ತೇನೆ. ಕ್ಲೋಸ್ ಮಾಡ್ಬೇಕು ಅದನ್ನು. ಓಕೆ. ಸೊ ಬೇಯಲಿಕ್ಕೆ ಹಾಗಾದ್ರೆ ಬಿಡುವಲ್ಲ? 10 ಮಿನಿಟ್ಸ್ ಬೇಯಬೇಕು ಅದು. ಓಕೆ. ವೆರಿ ನೈಸ್. ಸೊ ಈ ಥರ ಎಲ್ಲ ಅಡುಗೆ ಮನೆಯಲ್ಲಿ ಮಾಡ್ತಾ ಇರ್ತೀವಿ ಹಾಗಾದ್ರೆ. ಸೊ ಫ್ರೆಂಡ್ಸ್ಗಳು ನೀನು ಅಡುಗೆ ಮಾಡಿದಾಗ ಏನು ಹೇಳ್ತಾರೆ, ಏನು ರೆಸ್ಪಾನ್ಸ್ ಕೊಡ್ತಾರೆ? ಸೊ ಅವರು ಹೆಲ್ಪ್ ಮಾಡ್ತಾರೆ ಅಥವಾ ನಿಮ್ಮ ಥರನೇ ಫ್ರೆಂಡ್ಸ್ಗಳು ಇಂಟ್ರೆಸ್ಟೆಡಾ ಅಡುಗೆಯಲ್ಲಿ? ಇಂಟ್ರೆಸ್ಟೆಡ್ ಇಲ್ಲ, ನಿನ್ನ ಮಾತ್ರ ಅಡುಗೆ ಮಾಡೋದು. ಸೊ ಅವರು ತಿನ್ನೋದು ಏನು ಹೇಳ್ತಾರೆ ತಿಂದಾದ ನಂತರ? ಚೆನ್ನಾಗಿದೆ ಅಂತ ಹೇಳ್ತಾರೆ. ಓಕೆ. ಸೊ ಬೇಯ್ತಾ ಬರ್ತಾ ಇದೆಯಾ? ಹೇಗೆ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ ಹೇಳಿ? ಅದು ಕ್ಲೋಸ್ ಆಗಿರುತ್ತೆ. ಓ ಇದೆಲ್ಲ ಹೇಳ್ಕೊಟ್ಟಿದ್ದಾರೆ ಅಲ್ವಾ? ಅಜ್ಜಿ ಹೇಳ್ಕೊಟ್ಟಿದ್ದಾರೆ ಕ್ಲೋಸ್ ಆಗಿರುತ್ತೆ ಅಂತ ಹೇಳಿ. ಪ್ರಾನ್ಸ್ ಹಾಕಿದಾಗ ಒಂದು ಶೇಪಲ್ಲಿ ಇರುತ್ತೆ, ಇದಾದ ನಂತರ ಇನ್ನೊಂದು ಶೇಪಲ್ಲಿ ರೌಂಡ್ ಇದ್ದು ಕ್ಲೋಸ್ ಇರುತ್ತೆ ಅಲ್ವಾ? ಈಗ ಆಗ್ತಾ ಬಂದಿದ್ಯಾ ಅಥವಾ ಫಿನಿಶ್ ಅದು? ಸೊ ಆಲ್ಮೋಸ್ಟ್ ಬೇಯ್ತಾ ಬಂತಲ್ವಾ? ಓಕೆ. ಸೊ ಕಂಪ್ಲೀಟ್ ಕ್ಲೋಸ್ ಆದಾಗ ಕಾಣುತ್ತೆ ಅದು. ಈಗ ಬೆಂದಿದ್ಯಾ? ಸೊ ಹಾಗಾದ್ರೆ ಗ್ಯಾಸ್ ಆಫ್ ಮಾಡುದಾ? ಓಕೆ ಡನ್. ಸೊ ಗ್ಯಾಸ್ ಆಫ್ ಮಾಡುವ. ಸೊ ಪ್ರಾನ್ಸ್ ಚಿಲ್ಲಿ ರೆಡಿ. ಶ್ರವಣ್ ಸ್ಪೆಷಲ್ ಆಗಿ ಮಾಡಿಕೊಟ್ಟಿದ್ದಾನೆ.
ಸೊ ಇನ್ ಕೇಸ್ ಈಗ ಇದನ್ನು ನನ್ನ ಜೊತೆ ಶೇರ್ ಮಾಡ್ತಾ ಇದೀಯಾ, ಬೇರೆ ಇನ್ನೊಬ್ಬರ ಜೊತೆ ಟೇಸ್ಟ್ ಶೇರ್ ಮಾಡ್ಬೇಕಾದ್ರೆ ಯಾರ ಜೊತೆ ಶೇರ್ ಮಾಡ್ತಿ? ಫ್ರೆಂಡನ್ನು ಕರಿತೀಯಾ, ಅಮ್ಮನನ್ನು ಕರಿತೀಯಾ, ಅಥವಾ ಯಾರನ್ನು ಕರಿತಿ? ಅಜ್ಜಿ ಅಜ್ಜಿಯನ್ನೇ ಕರಿತಿ. ಯಾಕೆ? ಅವ್ರು ಹೇಳ್ತಾರೆ. ಅವ್ರು ಹೇಳ್ಕೊಟ್ಟದ್ದಾ? ಓ ಹಾಗೆ. ಕೊರಿಯಾಂಡರ್ ಲೀವ್ ಎಲ್ಲ ಗಾರ್ನಿಶ್ ಮಾಡ್ಕೊಳ್ಳೋದಲ್ವಾ? ರೆಡಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಶ್ರವಣ್, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಿ. ಸೊ ಇದನ್ನು ಫಸ್ಟ್ ಈಗ ನಾನು ಅಜ್ಜಿಯನ್ನು ಕರಿಬೇಕಾ ಟೇಸ್ಟ್ ನೋಡಲಿಕ್ಕೆ? ಬೇಡವಾ? ಫಸ್ಟ್ ನಾನೇ ಟೇಸ್ಟ್ ನೋಡಲಿಯಾ? ಓಕೆ ಫೈನ್. ಬಟ್ ಟೇಸ್ಟ್ ನೋಡೋದಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ಹೇಳುವ ಯಾವ ರೀತಿ ಮಾಡೋದು ಅಂತ ಹೇಳಿ. ಎಸ್, ಸೊ ವೀಕ್ಷಕರೇ, ಪ್ರಾನ್ಸ್ ಚಿಲ್ಲಿ ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿ ಆಗುತ್ತೆ. ಸೊ ಮನೇಲೇ ಇರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸ್ಕೊಂಡು ಪ್ರಾನ್ಸ್ ಚಿಲ್ಲಿಯನ್ನು ಸೂಪರ್ ಆಗಿ ಮಾಡ್ಬೋದು. ಮಾಡ್ಕೊಳ್ಳೋ ವಿಧಾನ ಹೇಗೆ ಒಮ್ಮೆ ನೋಡ್ಕೊಂಡೆ. ಪ್ರಾನ್ಸ್ ಚಿಲ್ಲಿ ತಯಾರಿಸುವ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿಯನ್ನು ಹುರಿಯಿರಿ. ನಂತರ ಕ್ಯಾಪ್ಸಿಕಮ್, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ಟೊಮ್ಯಾಟೊ ಬೆಂದ ನಂತರ ಅರುಣಾ ಮೆಣಸಿನ ಪುಡಿ, ಅರಶಿನ ಪುಡಿ, ಪ್ರಾನ್ಸ್ ಅಥವಾ ಸಿಗಡಿ ಮೀನನ್ನು ಹಾಕಿ ಹುರಿಯಿರಿ. ಸ್ವಲ್ಪ ನೀರು ಸೇರಿಸಿ ಬೇಯಿಸಿಕೊಳ್ಳಿ. ಸಿಗಡಿ ಮೀನು ಬೆಂದ ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿಕೊಳ್ಳಿ. ಈಗ ರುಚಿಕರವಾದ ಪ್ರಾನ್ಸ್ ಚಿಲ್ಲಿ ಸವಿಯಲು ಸಿದ್ಧ. ವೀಕ್ಷಕರೇ, ನೋಡಿದ್ರಲ್ವಾ, ಒಂದು ರೆಸಿಪಿ ರೆಡಿ ಆಯಿತು. ಟೇಸ್ಟ್ ಅಂತೂ ಆಮೇಲೆ ಹೇಳ್ತೇನೆ, ಬಟ್ ಇನ್ನೊಂದು ರೆಸಿಪಿ ಹೇಳಿದಾನೆ ಶ್ರವಣ್ ಮಾಡಿಕೊಡ್ತೇನೆ ಅಂತ ಹೇಳಿ. ಸೊ ಏನೋ ಸ್ಪೆಷಲ್ ಆಗಿ ಇವತ್ತು ನಮ್ಮ ಕಿಚನಲ್ಲಿ ನಾವಿಬ್ಬರೇ ಸೇರಿಕೊಂಡು ಸ್ಪೆಷಲ್ ಫುಡ್ ರೆಡಿ ಮಾಡ್ತಾ ಇದ್ದಾವೆ. ನೀವು ಸ್ವಲ್ಪ ಹೊತ್ತು ಕಾಯಬೇಕಷ್ಟೇ. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಎಲ್ಲರ ಮನೆಯ ಅಚ್ಚುಮೆಚ್ಚಿನ ಕುಚಲಕ್ಕಿ ಅಂತ ಹೇಳ್ತೇವೆ. ದಟ್ ಈಸ್ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. 40 ವರ್ಷಗಳಿಂದ ಇತಿಹಾಸ ಇರುವಂತಹ, ಅದು ಕೂಡ ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಪ್ರಿಸರ್ವೇಟಿವ್ ಕಲರ್ ಇರದಂತಹ ಬೆಸ್ಟ್ ಮಸಾಲ. ದಟ್ ಈಸ್ ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು. ಪೋಸ್ಟ್ ಮ್ಯಾನ್ ತೂರ್ ದಾಲ್, ಚಿಕ್ಕೀಸ್ಗಳಲ್ಲಿ ಕೂಡ ಬೇರೆ ಬೇರೆ ಫ್ಲೇವರ್ಡ್ ಚಿಕ್ಕೀಸ್ ಇರುವಂತಹ ಹಾನ್ಬಾಲ್ ಚಿಕ್ಕೀಸ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಕಾಮತ್ ಟೀ. ಸೊ ಬೆಳಿಗ್ಗೆ ಎದ್ದು ಒಂದು ತುಂಬಾನೇ ಫ್ರೆಶ್ ಅಪ್ ಆಗಬೇಕಾದ್ರೆ ಕಾಮತ್ ಟೀ ಅವರ ಸೂಪರ್ ಆದಂತಹ ಚಹಾ ಸೂಪರ್ ಆಗಿರುತ್ತೆ. ಸೊ ಹೊಸದಾಗಿ ಯಾವುದಾದ್ರೂ ಒಂದು ಜುವೆಲ್ಲರ್ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಲಲಿತಾ ಜುವೆಲ್ಲರ್ಸ್ ಮ್ಯಾಂಗ್ಳೂರ್, ದೊಡ್ಡದಂತಹ ಮಳಿಗೆ ಮಂಗಳೂರಲ್ಲಿದೆ. ಸೊ ಅಲ್ಲಿ ಕೂಡ ನೀವು ವಿಸಿಟ್ ಮಾಡಬಹುದು. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬಂದ್ಬಿಟ್ಟು ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಸೊ ಸಣ್ಣ ಸಣ್ಣ ಮಕ್ಕಳಿಗೆ, ಸೊ ಮನೆಯಿಂದ ಏನಾದರೂ ಕೆಲಸಕ್ಕೆ ಹೋಗಬೇಕು, ಸೊ ಮಕ್ಕಳಿಗೆ ಪೋಷಕಾಂಶ ಇರುವಂತಹ ಯಾವುದಾದ್ರೂ ಪ್ರೋಟೀನ್ ಭರಿತವಾದಂತಹ ಆಹಾರ ಪದಾರ್ಥ ಕೊಡಬೇಕಂತ ಇದ್ರೆ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹೆಸರೇ ಹೇಳುತ್ತೆ. ಇಟ್ ಇಸ್ ಅ ನ್ಯಾಚುರಲ್ ಆ್ಯಂಡ್ ಶಿಶು ಪೋಷಕ ಅಂತ ಹೇಳಿದ ತಕ್ಷಣ ಆಬ್ವಿಯಸ್ಲಿ ವಿಟಮಿನ್ ಭರಿತವಾಗಿರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ಆಲ್ ಅವರ್ ಸ್ಪಾನ್ಸರ್ಸ್ ಅಂತ ಹೇಳ್ತಾ ಇವತ್ತು ನಮ್ಮ ಗೆಸ್ಟ್ ಶ್ರವಣ್. ಸೊ ಶ್ರವಣ್ ಅವರು ಒಂದು ರೆಸಿಪಿ ಹೇಳಿದರು. ಸೊ ಬನ್ನಿ, ನೆಕ್ಸ್ಟ್ ರೆಸಿಪಿ ಪಡ್ಡು ಅಂತ ಹೇಳಿದರು. ಸೊ ಪಡ್ಡು ಇಟ್ಸ್ ಸಮ್ವಾಟ್ ಬೇರೆನೇ ಹೆಸರು ಅಲ್ವಾ? ಸೊ ನಂಗೆ ಫಸ್ಟ್ ಪಡ್ಡು ಅಂತ ಹೇಳೋ ಗೊತ್ತಾಗ್ಲಿಲ್ಲ ಶ್ರವಣ್. ಬಟ್ ಯಾವ ರೀತಿ ಇದು ಮಾಡ್ಕೊಳ್ಳೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಾಣ್ತಾ ಇದೆ, ಸ್ಟಾರ್ಟ್ ಮಾಡುವ ಹೇಗೆ? ಫಸ್ಟ್ ಬೌಲ್. ಸೊ ಇದು ರವಾದಲ್ಲಿ ಮಾಡ್ಕೊಳ್ಳೋದಲ್ವಾ? ಓಕೆ. ಸೊ ಎಷ್ಟು? 1 ಬೌಲ್ ರವಾ ಬೇಕು. ಸೊ ಯಾವ ಥರದ್ದು ರವಾನು ಆಗುತ್ತಾ? ಸೂಜಿ ರವೆ. ಓಕೆ, ಸಣ್ಣ ಸಣ್ಣದು ಬರುತ್ತೆ. ಓಕೆ. ಇದು ಕರ್ಡ್, ಮೊಸರು. ಸೊ ಇದು ಕೂಡ ಎಷ್ಟು? ಸೇಮ್ ಟು ಸೇಮ್ ತಗೊಳ್ಳೋದಾ? ಎಷ್ಟೆಷ್ಟು ತಗೊಳ್ಬೇಕು? ಮೊಸರು ಎಷ್ಟು ಬೇಕು ಅಷ್ಟು ಅದಕ್ಕೆ ಮಿಕ್ಸಿಂಗಿಗೆ? ಓಕೆ, ಸ್ಪೂನ್ ಬೇಕಾ? ಮಿಕ್ಸ್ ಮಾಡಿ. ಓಕೆ. ಸೊ ಇದೆಲ್ಲ ಬ್ರೇಕ್ಫಾಸ್ಟಿಗೆ ಹಾಗಾದ್ರೆ ಇದು? ಸ್ವಲ್ಪ ನೀರು ಹಾಕುದಾ? ಸಾಕು. ಸ್ವಲ್ಪ ಬೇಕಿಂಗ್ ಸೋಡಾ. ಓಕೆ. ಒಂದು ಪ್ಯಾನ್ ಇಟ್ಕೊಳ್ಳೋದಾ? ಸೊ ಹಾಗಾದ್ರೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಹಾಗಾದ್ರಲ್ಲ. ಸ್ವಲ್ಪ ಎಣ್ಣೆ. ಸೊ ದಿ ಬೆಸ್ಟ್ ಆಯಿಲ್, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸೊ ಎಣ್ಣೆ ಬಿಸಿ ಆಗಲಿ ಅಲ್ವಾ? ಸೊ
ಶರಣ್, ನಿಂಗೆ ಹೊರಗಡೆ ಹೋದಾಗ, ಈಗ ಜಾಸ್ತಿಯಾಗಿ ಮಕ್ಕಳಿಗೆಲ್ಲ ಹೊರಗಡೆ ಹೋದಾಗ ಹೋಟೆಲ್ ಫುಡ್ಡಲ್ಲಿ ಕೆಲವೊಂದು ಫೇವ್ರೇಟ್ ಇರುತ್ತೆ, ಬೇಕರಿ ಐಟಮ್ಸ್ ಫೇವ್ರೇಟ್ ಇರುತ್ತೆ, ಐಸ್ ಕ್ರೀಮ್ ಫೇವ್ರೇಟ್ ಇರುತ್ತೆ. ನಿಮ್ಮದು ಫೇವ್ರೇಟ್ ಸ್ಪಾಟ್ ಅಂತ ಹೇಳಿದ್ರೆ ಎಲ್ಲಿ? ಉರುವದಲ್ಲಿ. ಉರುವದಲ್ಲೇ ಇದೆ, ಮನೆ ಹತ್ರ ಇರೋದಾ? ಹಾಂ. ಓಕೆ. ಏನು ತಿನ್ಲಿಕ್ಕೆ ಹೋಗೋದು ಅಲ್ಲಿ ಜಾಸ್ತಿಯಾಗಿ? ಫ್ರೈಡ್ ರೈಸ್. ಫ್ರೈಡ್ ರೈಸ್ ಮಾಡ್ಲಿಕ್ಕೆ ಬರುತ್ತಾ? ವೆರಿ ನೈಸ್. ಸೊ ಎಣ್ಣೆ ಬಿಸಿ ಆಯ್ತಲ್ವಾ? ಈಗ ಆನಿಯನ್ ಆಗಲಿ. ಓಕೆ. ಕ್ಯಾಪ್ಸಿಕಮ್. ಆನಿಯನ್ ಮತ್ತು ಕ್ಯಾಪ್ಸಿಕಮ್. ಓಕೆ. ಸೊ ಅದು ಆಗ ಮೊಸರು ಹಾಕಿ ರವಕ್ಕೆ ಹಾಕಿರೋದು ಸ್ವಲ್ಪ ಹೊತ್ತು ಇಡಬೇಕಾಗತ್ತಾ? ಇಡಬೇಕು. ಓಕೆ. ಎಷ್ಟು ಹೊತ್ತು ಇಡಬೇಕು ಅದನ್ನು? 10 to 20 minutes. ಹಾಂ, 10 to 20 minutes ಇಡಬೇಕು. ಓಕೆ. ಅದು ರೌಂಡ್ ಹಾಕ್ಬೇಕು ಅದು. ಹಾಂ, ಓಕೆ. ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ಆಗಬೇಕಲ್ವಾ ಅದು? ಈಗ ಇದ್ರಲ್ಲ. ಇದಾಯ್ತು. ಹಾಗಾದ್ರೆ ಆಫ್ ಮಾಡೋಣ ಫಸ್ಟ್. ಓಕೆ. ಸೊ ಇದನ್ನು ಹಾಗಾದ್ರೆ ಅದಕ್ಕೆ ಹಾಕೋದಲ್ವಾ? ಓಕೆ. ಸೊ ಇದನ್ನೆಲ್ಲ ಅದಕ್ಕೆ ಹಾಕಿಬಿಡುವ. ಅದಕ್ಕೆ ಹಾಕಿ ಮಿಕ್ಸ್ ಮಾಡೋದು. ಹಾಂ. ಓಕೆ. ಕೊತ್ತಂಬರಿ ಸೊಪ್ಪು ಇದ್ರಲ್ಲ. ಓಕೆ. ಸರಿ ಮಿಕ್ಸ್ ಮಾಡಲಿ. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು. ಓಕೆ. ಅದು ಎಷ್ಟು ಹಾಕ್ತಾ ಇರೋದು? ಅರ್ಧನಾ? ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್. ಓಕೆ. ಸೊ ಅರುಣಾದವರ ಚಿಲ್ಲಿ ಪೌಡರ್ ಸಾಕಾ? ಒಂದೇ ಪೌಡರ್ ಹಾಕ್ಲಿಕ್ಕಿರೋದು. ಓಕೆ. ಸೊ ನೆಕ್ಸ್ಟ್ ಟೈಮ್ ಮಾರ್ಕೆಟಿಗೆ ಹೋದಾಗ ಅರುಣಾದವರ ಈ ಪೌಡರ್ಸ್ ಎಲ್ಲ ತೆಗೆದು ಸ್ಟಾಕ್ ಇಟ್ಕೊ. ಯಾಕೆ ಗೊತ್ತಾ? ಏನಾದರೂ ಫಾಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಇದೆಲ್ಲ ಮಸಾಲ ಇದ್ರೆ ಫಾಸ್ಟ್ ಆಗುತ್ತೆ. ಆಯ್ತಾ? ರೆಸ್ಟಲ್ಲಿ ಇಡಲಿ. ಓಕೆ. ಎಷ್ಟು ಹೊತ್ತು ಇಡಬೇಕು ರೆಸ್ಟಿಗೆ ಅದು? 10 to 20 minutes. ಓಕೆ. ಸೊ ಇದು ಸ್ವಲ್ಪ ರೆಸ್ಟ್ ಆಗಬೇಕಲ್ವಾ? ಇಲ್ಲಿರಲಿ. ಸೊ ಇದಾದ ನಂತರ ನೆಕ್ಸ್ಟ್ ಮಾಡ್ಲಿಕ್ಕಿರೋದು ಏನಿದನ್ನು? ಕಾವಲಿಯಲ್ಲಿ ಹಾಕಲಿಕ್ಕೆ. ಓಕೆ. ಸೊ ಸ್ಲೋ ಫ್ಲೇಮಲ್ಲಿ ಕಾವಲಿ ಇಟ್ಟು ಬಿಡುವನಾ? ಓಕೆ. ಸೊ ಇದು ಬಿಸಿ ಆಗಲಿ ಅಲ್ವಾ? ಬೇರೆ ಏನೆಲ್ಲ ಮಾಡ್ತಿ ಮನೆಯಲ್ಲಿ ಕೆಲಸ ಎಲ್ಲ? ಅಮ್ಮನಿಗೆ ಏನೆಲ್ಲ ಹೆಲ್ಪ್ ಮಾಡ್ತಿ? ಗುಡಿಸೋದು. ಹಾಂ. ಫ್ಲೋರ್ ಕ್ಲೀನ್ ಮಾಡೋದು. ಫ್ಲೋರ್ ಕ್ಲೀನ್ ಮಾಡೋದು. ಮತ್ತೆ ಮಾರ್ಕೆಟಿಂದ ಏನಾದರೆ ಮಾರ್ಕೆಟಿಂದ ತರೋದು. ಮತ್ತೆ ಅಷ್ಟೇ. ಅಷ್ಟು ಮಾಡ್ತೀವಿ. ಇಷ್ಟು ಮಾಡಿದ್ರೆ ಸಾಕಪ್ಪ ಮಕ್ಕಳು ಅಲ್ವಾ? ಮನೆಯಲ್ಲಿ ಒಂದು ಮಾರ್ಕೆಟಿಂಗ್ ಹೆಲ್ಪ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಕೂಡ ಮಾಡ್ತಾರೆ. ಇನ್ನು ಪೇರೆಂಟ್ಸ್ಗೆ ಟೆನ್ಷನ್ ಇಲ್ಲ ಅಲ್ವಾ? ವೆರಿ ನೈಸ್. ಗುಡ್ ಎಕ್ಸಾಂಪಲ್. ಶ್ರವಣ್ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್. ಸೊ ಎಲ್ಲ ಮಕ್ಕಳಿಗೆ ಕೂಡ ಇದು ಕಾವಲಿ ಬಿಸಿ ಆಗ್ತವಂತಲ್ಲ, ಎಣ್ಣೆದ ಅವಶ್ಯಕತೆ ಇರುತ್ತೆ ಅಲ್ವಾ? ಸೊ ಹಾಕುವಲ್ಲ ಹಾಗಾದ್ರೆ. ಸೊ ಹೀಗೆ ಎಲ್ಲದಕ್ಕೆ ಸ್ವಲ್ಪ ಸ್ವಲ್ಪ ಹಾಕುವ. ಸ್ವಲ್ಪ ಹಾಂ, ಅದನ್ನು ಹಾಕ್ತಾ ಹೋಗುದು ಅದಕ್ಕೆ. ಓಕೆ. ಇದು ಕೂಡ ತುಂಬಾ ಈಸಿ ಹಾಗಾದ್ರೆ. ಕಾವಲಿ ಇರುತ್ತೆ, ಅದಕ್ಕೆ ಎಣ್ಣೆ ಹಾಕಿ ಇನ್ನು ಬಿಟ್ರಾಯ್ತು. ಸೊ ಕರೆಕ್ಟಾಗಿ ಎಲ್ಲದಕ್ಕಾಗೋಷ್ಟೇ ಮಾಡಿದ್ವಿ, ಏನು ವೇಸ್ಟ್ ಕೂಡ ಆಗಿಲ್ಲ ಅಲ್ವಾ? ಸಾಕಾ ಮುಚ್ಚಲಿಕ್ಕಿದ್ದನ್ನು? ಓಕೆ, ಹಾಗಾದ್ರೆ ಮುಚ್ಚಿಡುವ. ಸೊ ಎಷ್ಟು ಹೊತ್ತು ತಗೊಳುತ್ತೆ ಇದು ಬೇಯಲಿಕ್ಕೆ? 3 minutes. 3 minutes ರೆಡಿ ಆಗುತ್ತೆ. ಓಕೆ. ಓಕೆ. ಸೊ ಒಂದು ಸೈಡ್ ಬೆಂದಿದೆ ಅಂತ ಕಾಣುತ್ತೆ. ತಿರುಗಿಸುವನಾಗಾದ್ರೆ. ಸೊ ಬೇಯ್ದಲ್ವಾ? ಬೆಂದಾಗ ಅದು ಕರೆಕ್ಟಾಗಿ ರಪಕ್ಕ ಎದ್ದು ಬಿಡುತ್ತೆ. ಓಕೆ. ಸೈಡಿಗೆ ಬ್ರೌನ್ ಆಗಿರುತ್ತೆ. ಓಕೆ. ಅದು ಮಿಡಲಲ್ಲಿ ಜಾಸ್ತಿ ಬೆಂದು. ಕರೆಕ್ಟ್. ಸೊ ಯಾಕಂತ ಹೇಳಿದ್ರೆ ಮಧ್ಯದಲ್ಲಿ ಸ್ವಲ್ಪ ಸರಿ ಬೇಯಬೇಕಾಗುತ್ತೆ ಅಲ್ವಾ? ಓಕೆ. ಬಟ್ ನೋಡ್ಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲ. ಅದು ವಿತ್ ಗ್ರೀನ್ ಮತ್ತು ರವ ರೋಸ್ಟ್ ಆದಾಗೆಲ್ಲ. ಸೊ ಇದು ಫೇವ್ರೇಟಾ ನಿಂದು? ಓಕೆ. ಸೊ ಈ ಯೂಟ್ಯೂಬ್ ನೋಡಿ ಎಲ್ಲ ನೀನು ಕಲ್ತಿದ್ಯಲ್ವಾ? ಸೊ ಜಾಸ್ತಿಯಾಗಿ ಯೂಟ್ಯೂಬ್ನ ಮುಖಾಂತರ ಏನೆಲ್ಲ ಕಲ್ತಿದ್ದಿ ನೀನು? ಕುಕಿಂಗ್. ಹೌದು, ಕುಕ್ಕಿಂಗಲ್ಲಿ ಯಾವುದೆಲ್ಲ? ಗೋಬಿ ಮಂಚೂರಿ ಅದೆಲ್ಲ ಯೂಟ್ಯೂಬಲ್ಲಿ ಕಲ್ತದ್ದು. ಓಕೆ. ಯಾವ್ದು ಈಸಿ ಆಗುತ್ತೆ? ಅಜ್ಜಿ ಹೇಳ್ಕೊಡೋದು ಈಸಿ ಆಗುತ್ತೆ, ಯೂಟ್ಯೂಬಲ್ಲಿ ಈಸಿ ಆಗುತ್ತಾ? ಅಜ್ಜಿ ಹೇಳ್ಕೊಡೋದು ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾರೆ ಅವರಲ್ವಾ? ಓಕೆ. ಹಾಂ, ಮಿಡಲ್ದು ನೀವು ಹೇಳಿದಾಗೆ ತುಂಬ ಬೇಯ್ತಾ ಬರ್ತಾ ಇದೆ ಅಲ್ವಾ? ಓಕೆ. ಓಕೆ. ಸೊ
ಸೊ ಆಲ್ಮೋಸ್ಟ್ ಎಲ್ಲವೂ ಬೇಯ್ತಂತ ಕಾಣುತ್ತೆ ಹ್ಞೂ ಅಲ್ವಾ? ಗ್ಯಾಸ್ ಆಫ್ ಮಾಡ್ಲಿಯಾ? ಓಕೆ. ಕರೆಕ್ಟಾಗಿ ನೀಟಾಗಿ ಬೆಂದಿದೆ. ಡನ್. ತಗೊಳ್ಳಿ. ಇನ್ನು ಸರ್ವ್ ಮಾಡ್ಕೊಳ್ಳೋದು. ರೆಡಿಯಾ? ಓಕೆ. ಥ್ಯಾಂಕ್ ಯು ಸೋ ಮಚ್ ಶ್ರವಣ್, ತುಂಬ ಚೆನ್ನಾಗಿ ಮಾಡಿಕೊಟ್ಟೆ. ಇನ್ನೊಂದು ಏನು ಗೊತ್ತಾ, ನಿನ್ನ ಹತ್ರ ಚೆನ್ನಾಗಿ ಪೇಷನ್ಸ್ ಇದೆ. ಸೊ ಅಡುಗೆಗೆ ಬೇಕಾಗಿರೋದು ತಾಳ್ಮೆ ಅಲ್ವಾ? ಅದು ಚೆನ್ನಾಗಿದೆ, ಒಳ್ಳೆ ಶೆಫ್ ಆಗ್ತೀನಿ. ಓಕೆ ವೀಕ್ಷಕರೇ, ಪಡ್ಡು ಸೊ ನಮ್ಮ ಇಲ್ಲಿಯ ಭಾಷೆಯಲ್ಲಿ ನಾವು ಅಪ್ಪ ಅಂತ ಹೇಳ್ತೇವೆ. ಸೊ ರವಾದಲ್ಲಿ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ ಶ್ರವಣ್. ತುಂಬ ಈಸಿ ಇದೆ ಆ್ಯಂಡ್ ಅಟ್ರಾಕ್ಟಿವ್ ಕೂಡ ಇದೆ. ಸೊ ಮಾಡ್ಕೊಳ್ಳೋ ವಿಧಾನ ಹೇಗೆ ಒಮ್ಮೆ ನೋಡ್ಕೊಂಡು ಬನ್ನಿ. ಪಡ್ಡು ತಯಾರಿಸೋ ವಿಧಾನ. ಮೊದಲಿಗೆ 1 ಕಪ್ ಬಾಂಬೆ ರವೆಗೆ ಸ್ವಲ್ಪ ಮೊಸರು, ನೀರನ್ನು ಹಾಕಿ ಕಲಸಿ. ಅರ್ಧ ಚಮಚ ಬೇಕಿಂಗ್ ಸೋಡಾ ಪುಡಿ ಹಾಕಿ ಕಲಸಿಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿ, ಕ್ಯಾಪ್ಸಿಕಮ್ ಹಾಕಿ ಹುರಿಯಿರಿ. ನಂತರ ರವೆಯ ಮಿಶ್ರಣಕ್ಕೆ ಸೇರಿಸಿ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಮೆಣಸಿನ ಪುಡಿ ಹಾಕಿ ಕಲಸಿ 10 ನಿಮಿಷ ನೆನೆಯಲು ಇಡಿ. ಬಳಿಕ ಅಪ್ಪದ ಕಾವಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹಿಟ್ಟನ್ನು ಹುಯ್ದು ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಪಡ್ಡು ಸವಿಯಲು ಸಿದ್ಧ. ಇದು ಚಟ್ನಿಯೊಂದಿಗೆ ಬಲು ರುಚಿ. ಎಸ್ ಶರಣ್, ಸೊ 2 ಡಿಶ್ ರೆಡಿ ಮಾಡಿದ್ವಿ. ಸೂಪರ್ ಆಗಿ ಚೆನ್ನಾಗಿ ರೆಡಿ ಮಾಡಿ ಕೊಟ್ಟಿದ್ವಿ. ಸ್ವಲ್ಪ ನೋಡುವಾಗ ಆಲ್ಮೋಸ್ಟ್ ಪ್ರೊಫೆಷ್ನಲ್ ಥರ ಕಾಣುತ್ತೆ. ಸೊ ಟೇಸ್ಟ್ ನೋಡುವಾಗ ಅದಲ್ವಾ? ಸೊ ಎಲ್ಲವೂ ಪಾಸ್, ಟೇಸ್ಟಲ್ಲಿ ಪಾಸ್ ಆಗುತ್ತಾ ನೋಡು. ಓಕೆ ಎಸ್. ಸೊ ಪ್ರಾನ್ಸ್ ಚಿಲ್ಲಿ, ಎಸ್ ನೀ ಕೂಡ ತಗೋ. ಸೊ ಇದೇ ರೀತಿ ಅಲ್ವಾ ನಿನ್ನ ಮತ್ತು ನಿನ್ನ ಫ್ರೆಂಡ್ ಮಾಡೋದು ಮತ್ತು ಟೇಸ್ಟ್ ನೋಡೋದು. ನೈಸ್. ಹೇಗೆ ಮನೆಯಲ್ಲಿ ದೊಡ್ಡವರು ಮಾಡ್ತಾರೆ ಅದೇ ರೀತಿ ಟೇಸ್ಟ್ ಇದೆ. ಪ್ರಾನ್ಸ್ ಚಿಲ್ಲಿ ಸೂಪರ್. ನಿಂಗೆ ಹೇಗೆ ಅನಿಸ್ತಾ ಇದೆ ಟೇಸ್ಟ್? ಚೆನ್ನಾಗಿದೆ ಅಲ್ವಾ? ಸೊ ಇದನ್ನು ನನಗನಿಸುತ್ತೆ ಪ್ರಾನ್ಸ್ನೆಲ್ಲ ಮಸಾಲ ಜೊತೆ, ನಮ್ಮ ಊಟದ ಜೊತೆ ಅಥವಾ ರೋಟಿ ಬ್ರೆಡ್ ಎಲ್ಲ ಜೊತೆ ಚೆನ್ನಾಗಾಗುತ್ತೆ ಅಲ್ವಾ? ಸೂಪರ್ ಆದಂಥ ಟೇಸ್ಟ್, ವೆರಿ ನೈಸ್. ಆ್ಯಕ್ಚುಲಿ ಪ್ರಾನ್ಸ್ ಅಂತ ಹೇಳಿದ್ರೆ ನನಗೆ ಇಷ್ಟ. ನಿಂಗೆ ಇಷ್ಟನಾ? ನನಗೆ ತುಂಬ ಇಷ್ಟ. ಸೊ ಹಾಗಿರುವಾಗ ಟೇಸ್ಟ್ ಇಸ್ ವೆರಿ ನೈಸ್. ಸೂಪರ್. ಸೊ ಇದು ಅಟ್ರಾಕ್ಟಿವ್ ಸೈಜ್ ಆ್ಯಂಡ್ ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಫ್ರೈಡ್ ಆಗಿದೆ ಅಲ್ವಾ? ತಗೋ. ಸೊ ರವೆ ಯೂಸ್ ಮಾಡ್ಕೊಂಡು ಮಾಡಿರೋದ್ರಿಂದ ಸಾಫ್ಟ್ನೆಸ್ ಚೆನ್ನಾಗಿದೆ. ನೈಸ್, ವೆರಿ ನೈಸ್. ಮೊಸರು ಮತ್ತು ಆ ರವೆ ಕರ್ಕುರ ಆಗುತ್ತೆ ಅಲ್ವಾ? ಅದು ಚೆನ್ನಾಗಿ ಕರೆಕ್ಟಾಗಿ ಬ್ಲೆಂಡಾಗಿ 10 ನಿಮಿಷ 20 ನಿಮಿಷ ಅದೆಲ್ಲ ಇಟ್ಟು ಸೂಪರ್ ಆಗಿದೆ. ಟೇಸ್ಟ್ ಅಂತೂ ಸೂಪರ್. ಶರಣ್ ತುಂಬ ಖುಷಿಯಾಯಿತು ನಮಗೆ, ಯಾಕಂತ ಹೇಳಿದರೆ ನೀಟಾಗಿ ಅಡುಗೆ ಮಾಡಿದೆ. ತುಂಬಾ ಒಂದು ಚೆನ್ನಾಗಿ ಮ್ಯಾನರ್ಸಲ್ಲಿ ಒಂದು ಅಡುಗೆ ರೆಡಿ ಆಯಿತು. ನಿಂಗೆ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿ ಇಷ್ಟ ಆಯ್ತು. ಅಷ್ಟೇನಾ? ಸೊ ಇವತ್ತು ಅಡುಗೆ ಮನೆಗೆ ಬಂದೆ, ನನ್ನ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಡುಗೆ ಮಾಡಿದೆ. 2 ಸೂಪರ್ ಆದಂಥ ಅಡುಗೆ ಆಯಿತು. ಅಷ್ಟೇ ಇಷ್ಟ ಆದದ? ತುಂಬ ಇಷ್ಟ ಆಯ್ತು. ನಿನ್ಗಿಂತ ಜಾಸ್ತಿ ಯಾರಿಗೆ ಇಷ್ಟ ಆಗುತ್ತೆ ಗೊತ್ತುಂಟ ಇವತ್ತು? ನಮ್ಮನಿಗೆ, ನಿನ್ನ ಅಜ್ಜಿಗೆ. ಯಾಕೆ ಹೇಳು? ಅವ್ರು ಹೇಳ್ಕೊಟ್ಟದಲ್ವಾ? ಸೊ ಅವರು ಟ್ರೈನ್ ಮಾಡಿದ್ದು, ಅದರ ನಂತರ ಯೂಟ್ಯೂಬಲ್ಲಿ ನೋಡಿದೆ. ಸೊ ಅಜ್ಜಿ ಹೇಳ್ಕೊಟ್ಟದ್ದು ತುಂಬ ಟಿಪ್ಸ್ ಕಲ್ತ್ಕೊಂಡಿದ್ಯಾ. ಸೊ ಹ್ಯಾಟ್ಸ್ ಆಫ್ ನಿನ್ನ ಅಜ್ಜಿಗೆ, ನಿನ್ನ ಅಮ್ಮನಿಗೆ ಆ್ಯಂಡ್ ನಿಮ್ಮೆಲ್ಲ ಫ್ಯಾಮಿಲಿಗೆ. ಸೊ ಶರಣ್, ನಮ್ಮ ಅಡುಗೆ ಮನೆಗೆ ಬಂದಿಯಲ್ವಾ? ಸೊ ನಿಮಗೆ ಯಾವಾಗಲೂ ಮಾರ್ಕೆಟಿಗೆ ಹೋದಾಗ ನಿಂಗೆ ಫಸ್ಟ್ ರ್ಯಾಕಲ್ಲಿ ಕಾಣುತ್ತೆ ಅದು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಬೆಸ್ಟ್ ಆಯಿಲ್. ಸೊ ಅವರ ಕಡೆಯಿಂದ ಒಂದು ಗಿಫ್ಟ್. ನೆಕ್ಸ್ಟ್ ರೆಸಿಪಿಗೆ ಯೂಸ್ ಬೀಳುತ್ತೆ ನಿಮಗೆ. ಆ್ಯಂಡ್ ಅವರದ್ದೇ ಆದ ಹೋಲ್ ವೀಟ್ ಚಕ್ಕಿ ಆಟ ಗೋಧಿ ಹಿಟ್ಟು ಬಂದಿದೆ, ಅವರ ಕಡೆಯಿಂದ ಒಂದು ಗಿಫ್ಟ್. ಓಕೆ. ಆ್ಯಂಡ್ ಇದು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ಅವರ ಕಡೆಯಿಂದ ಒಂದು ಗಿಫ್ಟ್. ಆ್ಯಂಡ್ ಇನ್ನೊಂದು ದೊಡ್ಡ ಗಿಫ್ಟ್ ಏನು ಗೊತ್ತಾ? ಲಾಟ್ಸ್ ಆಫ್ ಅಪ್ರಿಸಿಯೇಷನ್. ವೆರಿ ಗುಡ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿನ ನಮ್ಮ ಅಡುಗೆ ಮನೆಯಲ್ಲಿ ಸೊ ಯಾವಾಗಲೂ ಹೇಳ್ತಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳಿ. ಬಟ್ ಶರಣ್ ಇವತ್ತು ಅವನೆಲ್ಲ ಕಿಚನಲ್ಲಿ ಇರುವಂತಹ ಟೆಕ್ನಿಕ್ಸನ್ನು ಯೂಸ್ ಮಾಡಿ ಸೂಪರ್ ಆದಂಥ ರೆಸಿಪಿ ಹೇಳ್ಕೊಟ್ಟ. ಸೊ ತುಂಬ ಖುಷಿ ಇದೆ. ಅದಕ್ಕೆ ನಾವು ಹೇಳೋದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಅಂತ ಹೇಳಿ. ಸೊ ಮುಂದಿನ ಸಂಚಿಕೆಯಲ್ಲಿ ಹೊಸತನದ ರುಚಿಯ ಜೊತೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ, ಕೀಪ್ ವಾಚಿಂಗ್ ನಮ್ಮ ಟಿವಿ.
ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.